ಫ್ರೆಂಡ್ಸ್ ನಮಸ್ಕಾರ. ತುಳುನಾಡು ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಗ್ರೀನ್ ಮಸಾಲ, ಚಿಕನ್ ಗ್ರೀನ್ ಮಸಾಲ ಅಥವಾ ಚಿಕನ್ ಗ್ರೀನ್ ಗ್ರೇವಿ ಅಂತ ಏನು ಕರಿತೇವೋ ಅದನ್ನು ಇವತ್ತು ನಾವು ರೆಡಿ ಮಾಡೋಣ. ಚಿಕನ್ ಗ್ರೀನ್ ಮಸಾಲ ಈ ನಮ್ಮ ಫ್ರೈಡ್ ರೈಸ್ ಇರ್ಬೋದು ಅಥವಾ ವೈಟ್ ರೈಸ್ ಇರ್ಬೋದು, ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಇನ್ನಿತರ ಒಂದು ಇದರಲ್ಲೆಲ್ಲ ಸೂಪರ್ ಆಗಿರುತ್ತೆ. ಇದನ್ನು ನಾವು ಯಾವ ರೀತಿ ಮಾಡೋದು ಮತ್ತು ಏನೆಲ್ಲ ಪ್ರಿಪ್ರೇಷನ್ ಅಂದರೆ ಅಡುಗೆ ಸಾಮಗ್ರಿಗಳನ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೇನೆ. ಅದೇ ರೀತಿ ನೀವು ಕೂಡ ಫಾಲೋ ಮಾಡಿ. ಓಕೆ, ಮೊದಲನೇದಾಗಿ ನಾವು ಸ್ವಲ್ಪ ಬಾಣಲೆಗೆ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳುವ. ಆನಂತರ ನಾವು ತಗೊಂಡಿರುವಂಥ ಕೊತ್ತಂಬರಿಯನ್ನು ಇಲ್ಲಿ ಹಾಕ್ಕೊಳ್ಳುವ. ನಂತರ ಕಾಳು ಮೆಣಸನ್ನು ಸೇರಿಸ್ಕೊಳ್ಳುವ. ಅದೇ ರೀತಿ ಒಂದು ಸ್ವಲ್ಪ 1 ಚಮಚದಷ್ಟು ಜೀರಿಗೆ ಇದೆ, ಅದನ್ನು ಹಾಕ್ಕೊಳ್ಳುವ. ಇಲ್ಲಿ ನಾವು ತಗೊಂಡಿರುವಂಥದ್ದು ಸಾಸಿವೆ, 1 ಚಿಕ್ಕ ಸ್ಟಾರ್ ಹೂವಿನ ತುಂಡು, ಅದೇ ಸ್ವಲ್ಪ ಒಂದು ಚಕ್ಕೆ, 1 ಚಿಕ್ಕ ತುಂಡು ಚಕ್ಕೆ, ನಂತರ 1 ಲವಂಗ, 1 ಏಲಕ್ಕಿ. ಇದನ್ನೊಂದು ಸರಿ ಹುರ್ಕೊಳ್ಳುವ. ನಾವು ಆದಷ್ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಅದನ್ನು ಹುರಿಬೇಕು. ನಂತರ ನಾವಿದಕ್ಕೆ 1 ದೊಡ್ಡ ಗಾತ್ರದ ಈರುಳ್ಳಿ, 2 ಟೊಮೆಟೊ ಮೀಡಿಯಂ ಗಾತ್ರದ್ದು, ನಂತರ ರೆಡ್ ಚಿಲ್ಲಿ ಕೆಂಪು ಮೆಣಸು 1, ಗ್ರೀನ್ ಚಿಲ್ಲಿ 4 ಪೀಸು, ಅದೇ ರೀತಿ ಜಿಂಜರ್ ಅಂದರೆ ಶುಂಠಿ 1 ಇಂಚು, ಗಾರ್ಲಿಕ್ 1 ಸ್ಮಾಲ್ ಅಂದರೆ ಚಿಕ್ಕ 1 ಬೆಳ್ಳುಳ್ಳಿ, ಅದೇ ರೀತಿ ಕರಿಬೇವು 1 ಎಲೆ. ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ಬಾಕಿ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಲಿಕ್ಕಿದೆ. ಆದಷ್ಟು ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ನಾವು ಹುರಿಬೇಕಾಗುತ್ತೆ ಫ್ರೆಂಡ್. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಇದಕ್ಕೆ ಬಾಕಿ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕಲಿಕ್ಕಿದೆ. ಇದರಲ್ಲಿ ಕಾಯಿ ಮೆಣಸನ್ನು ತಗೊಂಡಿದ್ದು ನಾವು 4, ಯಾಕೆಂದರೆ ಗ್ರೀನ್ ಮಸಾಲೆ ಸ್ವಲ್ಪ ಖಾರ ಆಗಲಿಕ್ಕಿಲ್ಲ, ಅದು ಜಾಸ್ತಿ ಖಾರ ಮಾಡಲಿಕ್ಕಿಲ್ಲ. ಈ ಗೇರು ಬೀಜ ಕೂಡ ಸೇರಿಸಿದ್ದೇವೆ ನಾವು. ಅದೇ ರೀತಿ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಸೇರಿಸಲಿಕ್ಕಿದೆ. ಕೆಲವರು ಏನು ಮಾಡ್ತಾರೆ ಅಂದರೆ ಖಾಲಿ ಗೇರು ಬೀಜ ಮಾತ್ರ ಸೇರಿಸ್ತಾರೆ. ಗೇರು ಬೀಜ ಮಾತ್ರ ಸೇರಿಸಿದ್ರು ಕೂಡ ಏನೂ ತೊಂದರೆ ಇಲ್ಲ. ಆದರೆ ನಾವು ಸ್ವಲ್ಪ ಗ್ರೇವಿ ಟೇಸ್ಟಾಗಿ ಬರಲಿ ಅನ್ನೋಂಥ ಉದ್ದೇಶಕ್ಕೋಸ್ಕರ ಇಲ್ಲಿ ತೆಂಗಿನ ತುರಿಯನ್ನು ಕೂಡ ಹಾಕ್ತಾ ಇದ್ದೇವೆ. ಒಂದು ಅರ್ಧ ಹಿಡಿಯಷ್ಟು ತೆಂಗಿನ ತುರಿ ಇದೆ. ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿದ್ದೇವೆ, 1 ಚಮಚಷ್ಟು. ಈಗ ನಾವು ಮೊದಲನೇದಾಗಿ ಪುದೀನ ಸೇರಿಸ್ಕೊಳ್ಳುವ. ಒಂದು ಅರ್ಧ ಕೈ ಹಿಡಿಯಷ್ಟು ಪುದೀನ ತಗೊಂಡಿದ್ದೇವೆ. ನಂತರ ಒಂದು ಅರ್ಧ ಕೆಜಿಯಷ್ಟು ಇದರಲ್ಲಿ ಕೊತ್ತಂಬರಿ ಸೊಪ್ಪಿದೆ. ಇದನ್ನು ಕೂಡ ನೀಟಾಗಿ ಹುರ್ಕೊಳ್ಳುವ. ಈ ಕೊತ್ತಂಬರಿ ಸೊಪ್ಪು ನೀವು ನೋಡ್ಬೋದು, ಇದರಲ್ಲಿ ಫುಲ್ಲಾಗಿ ಕಾಣುತ್ತೆ. ಈಗ ಹುರಿದಾದ್ಮೇಲೆ ಬರೋ ಸ್ವಲ್ಪ ಆಗುತ್ತೆ ಅದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು 1 ಕೆಜಿಯಷ್ಟು ಚಿಕನ್ ತಗೊಂಡಿದ್ದೇವೆ ನಾವು, ಬ್ರಾಗರ್ ಚಿಕನ್ನು. ಅದನ್ನು ನೀಟಾಗಿ ತೊಳೆದು ಇಲ್ಲಿಟ್ಟಿದ್ದೇವೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಆದಷ್ಟು ಇದೇ ರೀತಿ ನೀಟಾಗಿ ಹುರ್ಕೊಳ್ಳಿ. ನಾವು ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇವೆ ಇಲ್ಲಿ. ಆಗ ಫುಲ್ಲು
ಇತ್ತು ಕೊತ್ತಂಬರಿ ಸೊಪ್ಪು. ಈಗ ಸ್ವಲ್ಪ ಆಗಿದೆ ಎಲ್ಲ ಹುರಿದು. ಎಸ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಲ್ಲ ನೀಟಾಗಿ ಹುರಿದು ಇಲ್ಲಿ ಇಟ್ಟಿದ್ದೇವೆ. ಈಗ ಇದನ್ನು ನಾವು ಗ್ರೈಂಡ್ ಮಾಡಬೇಕು, ನೈಸಾಗಿ ಗ್ರೈಂಡ್ ಮಾಡಬೇಕು. ಅದಕ್ಕೆ ನಾವು ಮಿಕ್ಸಿ ಜಾರ್ಗೆ ಇದನ್ನು ಸೇರಿಸ್ಕೊಡುವ. ಇಲ್ಲಿ ನಾವು ಮಿಕ್ಸ್ ಮಾಡಿರುವಂಥ ಎಲ್ಲ ಹುರಿದಿರುವಂಥ ನಾವೇನು ಹಾಕಿದ್ದೇವೆ ಐಟಮ್ಗಳು ಅದನ್ನೆಲ್ಲ ಇಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೇವೆ. ಇದನ್ನು ಈಗ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನಾವು. ಅದೇ ಹುರಿದಿರುವ ಬಾಣಲೆಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕೂಡ ಇಲ್ಲಿ ಸೇರಿಸ್ತೇವೆ ಮಿಕ್ಸಿ ಜಾರಿಗೆ. ಈಗ ಇದನ್ನು ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳುವ. ಎಸ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ರೀತಿ ನೈಸಾಗಿ ನಾವು ಗ್ರೈಂಡ್ ಮಾಡಿ ಇಟ್ಟಿದ್ದೇವೆ ಮಿಕ್ಸಿಯಲ್ಲಿ. ಇದೇ ರೀತಿ ನೀವು ಕೂಡ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವೊಂದು ಮಣ್ಣಿನ ಪಾತ್ರೆಯನ್ನು ಇಲ್ಲಿಟ್ಟಿದ್ದೇವೆ ಗ್ಯಾಸ್ ಒಲೆಗೆ. ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ನಾವು ಸೇರಿಸ್ಕೊಳ್ಳುವ ಈಗ. ಓಕೆ ಫ್ರೆಂಡ್ಸ್, ಇಲ್ಲೊಂದು 3 ಚಮಚದಷ್ಟು ತುಪ್ಪವನ್ನು ನಾವು ಸೇರಿಸ್ಕೊಂಡಿದ್ದೇವೆ ಮಣ್ಣಿನ ಪಾತ್ರೆಗೆ. ನಂತರ ಈಗ ನಾವು ತಗೊಂಡಿರೋ ಒಗ್ಗರಣೆ ಮಾಡಲಿಕ್ಕೋಸ್ಕರ ಒಂದು ಚಿಕ್ಕ ಗಾತ್ರದ ಈರುಳ್ಳಿಯನ್ನು ನಾವು ಹೆಚ್ಚಿಟ್ಟಿದ್ದೇವೆ. ಅದನ್ನು ಇಲ್ಲಿ ಸೇರಿಸ್ತೇವೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರಿಯಬೇಕು. ಅದನ್ನು ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬಾಡ್ತಾ ಬಂದ ಹಾಗೆ ನಾವು ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಲಿಕ್ಕಿದೆ. ಈಗ ಒಂದು ಕರಿಬೇವಿನ ಸೊಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇವೆ. ಮಸಾಲೆ ಘಮ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಇಲ್ಲಿ ನಾವು ತಗೊಂಡಿರುವಂಥ ಮಾಂಸವನ್ನು ಸೇರಿಸ್ಕೊಳ್ಳುವ. 1 kgಯಷ್ಟು ಬ್ರಾಯ್ಲರ್ ಚಿಕನ್ ಮಾಂಸವನ್ನು ತಗೊಂಡಿದ್ದೇವೆ. ಅದನ್ನು ಇಲ್ಲಿ ಒಗ್ಗರಣೆಗೆ ಸೇರಿಸ್ಕೊಳ್ಳುವ. ಒಗ್ಗರಣೆಗೆ ಸೇರಿಸ್ಕೊಂಡ ನಂತರ ಒಂದು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಬೇಕು, 1 ಚಮಚದಷ್ಟು. ನಂತರ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಬೇಕು ನಾವು. ಈಗ 1-2 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳುವ. ಸೇರಿಸ್ಕೊಂಡ ನಂತರ ಇದು ಮಾಂಸ ಬೇಯಬೇಕು. ಒಗ್ಗರಣೆ ಜೊತೆ ಈ ಮಾಂಸ ನೀಟಾಗಿ ಬೇಯಬೇಕು. ಒಂದು ಸ್ವಲ್ಪ ಮಿಕ್ಸನ್ನು ಕೊಟ್ಟು ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಇದನ್ನು ಒಂದು 10 ನಿಮಿಷ ಬೇಯಿಸ್ಕೊಳ್ಳುವ. ಎಸ್ ಓಕೆ ಫ್ರೆಂಡ್ಸ್, ಇಲ್ಲಿ ಮಾಂಸ ಒಗ್ಗರಣೆ ಜೊತೆ ಒಳ್ಳೆ ಬೆಂದಿದೆ. ಈಗ ನಾವಿದಕ್ಕೆ ರೆಡಿ ಮಾಡಿಟ್ಟಿರುವಂಥ ಮಿಕ್ಸನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳುವ. ಆಗಲೇ ನಾವು ಗ್ರೈಂಡ್ ಮಾಡಿಟ್ಟಿರುವಂಥ ಗ್ರೀನ್ ಮಸಾಲವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ನೆನಪಿಟ್ಕೊಳ್ಳಿ, ಮಾಂಸ ಒಳ್ಳೆ ಬೆಂದ ನಂತರ ಇದನ್ನು ಸೇರಿಸ್ಕೊಳ್ಬೇಕು. ನೀಟಾಗಿ ಮಾಂಸ ಬೆಂದ ಮೇಲೆ ಇದನ್ನು ಸೇರಿಸ್ಕೊಂಡು ನಂತರ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಡುವ. ಈ ರೀತಿ ಈಗ ಇನ್ನೊಂದು 1/4 ಭಾಗದಷ್ಟು ಬೇಯಲಿಕ್ಕಿದೆ. ಇದು ಈ ಮಸಾಲೆ ಜೊತೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳು. ಫ್ರೆಂಡ್ಸ್, ಫೈನಲಿ ಆಗಿ ನಮ್ಮ ಗ್ರೀನ್ ಮಸಾಲೆ ಗ್ರೇವಿ ಇಲ್ಲಿ ರೆಡಿಯಾಗಿದೆ. ನೀವು ನೋಡ್ಬೋದು ಸೂಪರಾಗಿ ಬಂದಿದೆ. ಈಗ ನಾವು ಇದನ್ನು ಸರ್ವ್ ಮಾಡುವ. ವಾವ್, ಸೂಪರ್. ಓಕೆ ಫ್ರೆಂಡ್ಸ್, ನೀವು ಕೂಡ ಇದೇ ರೀತಿ ಒಂದು ಮಸಾಲೆ ಪದಾರ್ಥಗಳನ್ನೆಲ್ಲ ಯೂಸ್ ಮಾಡಿ ಒಂದು ಗ್ರೀನ್ ಮಸಾಲವನ್ನು ಮಾಡಿ ಇದು ಗೀ ರೈಸ್, ಬೆಳ್ತಕ್ಕಿ ಮತ್ತು ಇನ್ನಿತರ ಒಂದು ಸ್ನ್ಯಾಕ್ಸ್ಗಳ ಜೊತೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಗ್ರೀನ್ ಮಸಾಲ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ನಮ್ಮ ತುಳುನಾಡು ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.